19 ಜೀವಂತ ದನಗಳು ಸಿಕ್ಕಿರ್ತವೆ. ಈ ಸಂಬಂಧಪಟ್ಟಂತೆ ಈ ದನಗಳನ್ನು ಪಜೀಲ್ ಗೋಶಾಲೆಗೆ ಹಸ್ತಾಂತರವಾಗಿದೆ. ಮೊನ್ನೆ ನಡೆದಂತಹ ಘಟನೆಗೆ ಕಾನೂನಲ್ಲಿ ಇರುವಂತಹ ಎಲ್ಲ ಶಿಕ್ಷೆಗಳನ್ನು ಗರಿಷ್ಠ ಮಟ್ಟದಲ್ಲಿ ಆರೋಪಿಗಳಿಗೆ ನೀಡುವ ಪ್ರಯತ್ನವನ್ನು ಪೊಲೀಸರು ಮಾಡ್ತೇವೆ ಅಂತ ಹೇಳಿದ್ದಾರೆ. ಹಾಗೆ 1 ತಿಂಗಳ ಒಳಗೆ ಎಲ್ಲ ಅಕ್ರಮ ಸಾಗಾಣಿಕೆಗಳನ್ನು ಮುಚ್ಚುವ ಭರವಸೆಯನ್ನು ಕೊಟ್ಟಿದ್ದಾರೆ. ಇದಕ್ಕಾಗಿ ನಾವು ತಾತ್ಕಾಲಿಕವಾಗಿ 1 ತಿಂಗಳ ಮಟ್ಟಿಗೆ ನಮ್ಮ ಪ್ರತಿಭಟನೆಯನ್ನು ಮುಂದೂಡಿದ್ದೇವೆ. ಎಲ್ಲರೂ ಗೊತ್ತಾದಂತಹ ಅಕ್ರಮ ಕಸಾನುಗಳನ್ನು ಕಾರ್ಯಾಚರಣೆ ಇದ್ದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಉಗ್ರವಾಗಿ ಪ್ರತಿಭಟನೆಯನ್ನು ಮಾಡ್ತೇವೆ. ಪೊಲೀಸರಲ್ಲಿ ಕಾನೂನು ಮುಖಾಂತರ ಅದಕ್ಕೆ ಕ್ರಮ ಕೈಗೊಳ್ಳಲು ಹೇಳ್ತೇವೆ. ಹೇಳದಿದ್ದಲ್ಲಿ ಇಡೀ ಸಮಾಜ, ಹಿಂದೂ ಸಮಾಜ ಒಟ್ಟಾಗಿ ಇದರ ಬಗ್ಗೆ ನಮ್ಮ ಬಜರಂಗ ದಳದ ಕಾರ್ಯಕರ್ತರೇ ಮತ್ತು ಜಾಗರಣ ವೇದಿಕೆಯ ಕಾರ್ಯಕರ್ತರು ಅಕ್ರಮ ಕಸಾಯಿಖಾನಕ್ಕೆ ನುಗ್ಗಿಯಾದರೂ ನಾವು ಅದನ್ನು ಬಂದ್ ಮಾಡಿಸ್ತೇವೆ. ಎಲ್ಲ ಮನೆಗೂ ನಾವು ಪರಿವರ್ತನೆಯನ್ನು ಮಾಡ್ತಾ ಇದ್ದೇವೆ. ಸ್ವತಃ ನನ್ನ ಮನೆಯಲ್ಲಿ ದನ ಇರಲಿಲ್ಲ. ನಾವು ಮಾದರಿಯಾಗಿ ಇನ್ನೊಬ್ಬರಿಗೆ ನಾವು 3 ದನವನ್ನು ಸಾಕ್ತಾ ಇದ್ದೇವೆ. ಹಾಗೆ ಪ್ರತಿ ಇವಾಗಲೇ ಒಂದು ನಾಯಿ ಸಾಕಬಹುದು, ಒಂದು ಕರುವನ್ನು ಸಾಕಿದ್ರೆ ಮನೋಭಾವನೆ ಮಾಡಿದ್ರಿಂದ ತುಂಬಾ ಮನೆಯಲ್ಲಿ ಇವಾಗ ಸಾಕಾಣಿಕೆ ಪ್ರಾರಂಭಿಸಿದ್ದಾರೆ. ಹಾಗಾದ್ರೆ ಪಶುಸಂಗೋಪನಾ ಇಲಾಖೆಯ ವರದಿ ಪ್ರಕಾರ ಯಾಕೆ 5 ವರ್ಷದಲ್ಲಿ 50% ಗೋಸಂತತಿ ನಾಶ ಆಗಿದೆ ಅಂತಿದೆ? ಅಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಅದು ಈಗ ಜಾಸ್ತಿ ಆಗ್ತದೆ. ಇಷ್ಟೇ ಕಳೆದ 5 ವರ್ಷದಿಂದ ಏನು ಗೋಸಂತತಿ ಇತ್ತ, ಅದರಲ್ಲಿ ಒಳ್ಳೆ ಕಾನೂನುಗಳು ಉಂಟು. ಏನೇನು ಮಾಡಬಹುದು ಕಾನೂನುಂಟು, ಕಾಗದದಲ್ಲಿ ಉಂಟು, ಅದು ಇಂಪ್ಲಿಮೆಂಟ್ ಆಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಅದೇ ಇಂಪ್ಲಿಮೆಂಟ್ ಸರ್ಕಾರ ಮಾಡಬೇಕು. ಸರ್ಕಾರಕ್ಕೆ ನಾವು ಒತ್ತಡ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ನಾವು ಆಗದಿದ್ರೆ ನಾನು ಹೇಳಿದೆವು, ನಾವು ಕಾನೂನನ್ನು ಕೈ ಬಿಟ್ಟು ಕಿತ್ಕೊಳ್ತೇವೆ ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ತೇವೆ. ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ, ಪೊಲೀಸ್ ಇಲಾಖೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೇವೆ. ಆಗದಿದ್ದರೆ ನಾವೇ ಕಾನೂನನ್ನು ಕೈ ಬಿಟ್ಟಿದ್ದೇವೆ. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663814451, 08251200551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.